ಅದು ಉಡುಪಿಯನ್ನೇ ಬೆಚ್ಚಿ ಬೀಳಿಸಿದ್ದ ಪ್ರಕರಣ. ಒಡ ಹುಟ್ಟಿದವರಂತಿದ್ದ ಗೆಳೆಯರಿಬ್ಬರು ರಾಜಕೀಯ ತಂತ್ರಗಾರಿಕೆಗೆ ಬಲಿಯಾದ ಅಮಾನುಷ ಡಬಲ್ ಮರ್ಡರ್. ಉಡುಪಿ ಜಿಲ್ಲೆಯ ಕೋಟದಲ್ಲಿ ಜನವರಿ 26, 2019ರಲ್ಲಿ ಭರತ್ ಮತ್ತು ಯತೀಶ್ ಕೊಲೆಯಾಗಿದ್ದರು. ಈ ಕೊಲೆಯ ಸಂಚು ರೂಪಿಸಿದ್ದು ಬೇರ್ಯಾರೂ ಅಲ್ಲ, ಸ್ಥಳೀಯ ಜಿಲ್ಲಾ ಪಂಚಾಯತ್ ಮೆಂಬರ್ ರಾಘವೇಂದ್ರ ಕಾಂಚನ್. ಈ ಜನಪ್ರತಿನಿಧಿ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದ. ಕೆಲ ಸಮಯದ ಹಿಂದೆ ಹೈಕೋರ್ಟ್ನಲ್ಲಿ ಜಾಮೀನು ಪಡೆದು ಹೊರಬಂದಿದ್ದೂ ಆಯಿತು. ಆದರೆ ಈಗ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದೆ. ಸುಪ್ರೀಂ ಆದೇಶದಂತೆ ಈಗ ಪೊಲೀಸರು ರಾಘವೇಂದ್ರ ಕಾಂಚನ್ರನ್ನ ಬಂಧಿಸಬೇಕು. ಆದರೆ ರಾಜಕೀಯ ಒತ್ತಡಕ್ಕೆ ಮಣಿದ ಪೊಲೀಸ್ ಇಲಾಖೆ ಕಾಂಚನ್ ರಕ್ಷಣೆಗೆ ನಿಂತಿದೆ ಅನ್ನೋದು ಮೃತ ಭರತ್ ತಾಯಿಯ ಆರೋಪ. ಮೂರನೇ ವ್ಯಕ್ತಿಯನ್ನ ಸಮಸ್ಯೆಯಿಂದ ಪಾರು ಮಾಡಲು ಹೋಗಿ ಇವರಿಬ್ಬರು ಕೊಲೆಯಾಗಿದ್ದರು. ಜಿಲ್ಲಾ ಪಂಚಾಯತ್ ಸದಸ್ಯ ರಾಘವೇಂದ್ರ ಕಾಂಚನ್ ಸೇರಿದಂತೆ 16 ಮಂದಿ ಆರೋಪಿಗಳು ಅಂದರ್ ಆಗಿದ್ದರು. ಸ್ಥಳೀಯ ಶಾಸಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರಿಗೆ ಆತ್ಮೀಯನಾಗಿದ್ದ ರಾಘವೇಂದ್ರ ಕಾಂಚನ್ ಈ ಕೊಲೆಯ ಆರೋಪಿ ಎಂಬುದು ದೃಢವಾದಾಗ ಈ ಪ್ರಕರಣಕ್ಕೆ ರಾಜಕೀಯದ ಗಾಳಿಯೂ ಸೋಕಿತ್ತು. ಇದೀಗ ಸ್ಥಳೀಯ ರಾಜಕೀಯ ಮುಖಂಡರ ಒತ್ತಡಕ್ಕೆ ಮಣಿದು ಜಿಲ್ಲಾ ಪಂಚಾಯತ್ ಸದಸ್ಯನನ್ನ ಬಂಧಿಸುತ್ತಿಲ್ಲ ಅನ್ನೋದು ಪೋಷಕರ ಆರೋಪ. 15 ದಿನ ಕಳೆದರೂ ಆರೋಪಿ ತಲೆಮರೆಸಿಕೊಂಡು ತಿರುಗುತ್ತಿದ್ದಾನೆ. 3 ದಿನಗಳಲ್ಲಿ ರಾಘವೇಂದ್ರ ಕಾಂಚನ್ ಅಂದರ್ ಆಗದಿದ್ದರೆ ಎಸ್ಪಿ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಮೃತರ ಬಂಧುಗಳು ಹೇಳುತ್ತಿದ್ದಾರೆ. ಇದೊಂದು ಅತಿ ಸೂಕ್ಷ್ಮ ಪ್ರಕರಣ. ಲೋಕಲ್ ಪಾಲಿಟಿಕ್ಸ್ನ ಕಾರಣಕ್ಕೆ ಈ ಪ್ರಕರಣ ಗಮನ ಸೆಳೆದಿತ್ತು. ಇದೀಗ ಪ್ರಮುಖ ಆರೋಪಿಯ ಬಂಧನ ವಿಳಂಬವಾದರೆ ಮತ್ತೆ ಹೋರಾಟ ಆರಂಭವಾಗುವ ನಿರೀಕ್ಷೆ ಇದೆ.